ಜಲಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನೋಡಿದ್ರಿ, ಮಂಗಳೂರು ಮಹಾನಗರದ ವಿವಿಧ ಭಾಗಗಳಲ್ಲಿ ನಾವು ನೀರನ್ನು ಸಂಗ್ರಹಿಸಿದ್ದಾಯಿತು. ಆ ನೀರನ್ನು ಸಂಗ್ರಹಿಸಿಕೊಂಡೋಗಿ ಲ್ಯಾಬಿಗೂ ಕೊಟ್ಟಿದ್ದೇವೆ. ಅದರ ರಿಪೋರ್ಟ್ ಏನು, ಯಾವ ರೀತಿಯ ರಿಪೋರ್ಟ್ ಬರ್ತದೆ, ನಮ್ಮ ನೀರು ಎಷ್ಟು ಪರಿಶುದ್ಧವಾಗಿದೆ, ಇದನ್ನೆಲ್ಲ ನಿಮಗೆ ತೋರಿಸಬೇಕು. ಆದರೆ ಆ ಒಂದು ಸಂಸ್ಥೆಯ ಬಗ್ಗೆಯೂ ಕೂಡ ನಾವು ಮಾತಾಡಬೇಕಾಗಿದೆ. ನಾವು ಎಲ್ಲಿ ರಿಪೋರ್ಟನ್ನು ಕೊಟ್ಟಿವಿ, ಎಲ್ಲಿ ನೀರಿನ ಸ್ಯಾಂಪಲನ್ನು ಕೊಟ್ಟಿದ್ದೀವಿ, ಆ ಸಂಸ್ಥೆಯಲ್ಲಿ ಯಾವ ರೀತಿ ಟೆಸ್ಟ್ಗಳನ್ನು ಮಾಡ್ತಾರೆ, ಈ ಎಲ್ಲ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಡಬೇಕು. ಆ ರಿಪೋರ್ಟನ್ನು ತೋರಿಸೋಕ್ಕಿಂತ ಮೊದಲು ನಾವು ನಮ್ಮ ಅತಿಥಿಯನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಯುನೆಸ್ಕೋ ಸಂಸ್ಥೆಯ ನಿರ್ದೇಶಕಿ. ಬಹುಶಃ ವಿಜುವಲಲ್ಲಿ ನೀವು ನೋಡಿದ್ರಿ, ಆ ಟೆಸ್ಟ್ ಮಾಡ್ತಾ ಇರುವಂಥ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾ ಇರುವಂಥ ವಿಜುವಲಲ್ಲಿ ನೋಡಿದ್ರಿ. ಇಂದ್ರಾಣಿ ಕರುಣಸಾಗರ್ ಮೇಡಮ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಮೈಕ್ರೋಬಯಾಲಜಿ ವಿಭಾಗದ HOD ಆಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಾನು ಮೊದಲಿಗೆ ನಿಮ್ಮಲ್ಲಿ ಯುನೆಸ್ಕೋ ಸಂಸ್ಥೆಯ ಬಗ್ಗೆ ಕೇಳಬೇಕು. ಯುನೆಸ್ಕೋ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತದೆ, ಅಥವಾ ಇಂಥ ಟೆಸ್ಟ್ಗಳಿಗೆ ಕೊಟ್ಟಾಗ ನೀವು ಯಾವ ರೀತಿ ಅದನ್ನು ಟೆಸ್ಟ್ ಮಾಡ್ತೀರಿ, ಅಥವಾ ಎಷ್ಟು ವರ್ಷದಿಂದ ಈ ಅನುಭವ ಇದೆ ನಿಮಗೆ? ಮೊದಲಾಗಿ ನಾನು ಏನು ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ ಅಂದರೆ, ನಾನು ಇರೋದು ಕರ್ನಾಟಕ ವೆಟನರಿ ಆನಿಮಲ್ ಆ್ಯಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ. ಮೊದಲು ಅದಕ್ಕೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಂತ ಇತ್ತು, ಮತ್ತೆ ಭಾಗವಹಿಸಿ ಈ ಯೂನಿವರ್ಸಿಟಿ ಶುರುವಾಯಿತು. ಈ ಯುನೆಸ್ಕೋ ಸೆಂಟರ್ ನಾವು ಮಾಡುವ ರಿಸರ್ಚ್ ಮತ್ತು ನಾವು ಮಾಡುವ ಕೆಲಸದ ಮೇಲೆ ಯುನೆಸ್ಕೋನವರು ನಮಗೆ ಒಂದು ಪದವಿ ಕೊಟ್ಟ ಹಾಗೆ. ಸೊ ಅದರಲ್ಲಿ ಅದು ಶುರು ಮಾಡುವಾಗ ಅವರು ಒಂದು ಲ್ಯಾಬೋರೇಟ್ರಿಗೆ ಅಥವಾ ಒಂದು ಸಂಸ್ಥೆಗೆ ಆ ಹೆಸರು ಕೊಟ್ಟು ಅಲ್ಲಿ ಒಂದು ಡೈರೆಕ್ಟರ್ ಮಾಡ್ತಾರೆ ಅವರು ಮಾಡಿದ ಕೆಲಸದ ಮೇಲೆ. ಹಾಗೆ 1996 January 1st ಒಂದು ಲೆಕ್ಕದಲ್ಲಿ ಸಿಕ್ಕಿದ ಒಂದು ಉಪಹಾರ ಅವರಿಂದ. ಹಾಗೆ ಈ ಸೆಂಟರ್ ಶುರುವಾಯಿತು. ಇಲ್ಲದಿದ್ದರೂ ನಮ್ಮ ಯೂನಿವರ್ಸಿಟಿದು ಕೆಲಸ, ನಾವು ಮಾಡೋದು ಟೀಚಿಂಗ್, ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್, ಅದು ಬಹಳ ಮುಖ್ಯ. ಯೂನಿವರ್ಸಿಟಿನಲ್ಲಿ ಯಾವಾಗಲೂ ಕೃಷಕರಾಗಲಿ ಸಾಮಾನ್ಯ ಜನರಿಗಾಗಲಿ ಏನೇ ಸ್ಯಾಂಪಲ್ಲ ತಂದರೆ ಮೈಕ್ರೋಬಯಾಲಜಿಗೆ ಸಂಬಂಧಪಟ್ಟದ್ದು ನಮ್ಮಲ್ಲಿ ಬರ್ತದೆ. ಅದನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಅದೆಲ್ಲ ಶುರು ಮಾಡಿದ್ದೀವಿ. ಯುನೆಸ್ಕೋ ಸೆಂಟರ್ ಹೆಸರು ಬಂದದ್ರಿಂದ ಇಡೀ ವಿಶ್ವದಿಂದ ಸಾಧಾರಣ ಎಲ್ಲ ಅಡ್ವಾನ್ಸ್ಡ್ ಟೆಸ್ಟ್ಗೆಲ್ಲ ಟ್ರೈನಿಂಗೆಲ್ಲ ಇಲ್ಲಿಗೆ ಬರ್ತಾರೆ. ತುಂಬ ದೇಶದಿಂದ, ಗವರ್ಮೆಂಟಿಂದ ಸಹ ಇಲ್ಲಿ ಕಳಿಸ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಹಾಗೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ನಾವು ಮಾಡೋದನ್ನು ಸಾಮಾನ್ಯ ಜನರಿಗೆ ಏನೇನು ಉಪಕಾರ ಆಗ್ತದೆ ಅದನ್ನು, ರಿಸರ್ಚ್ಗೆ ಬೇಕಾದದ್ದು ಟ್ರೈನಿಂಗ್ನ ಕೊಡುವಂಥದ್ದು, ಮತ್ತು ಎಷ್ಟು ನಾವು ಉಪಕಾರ ಮಾಡ್ಬೋದು ಹ್ಯೂಮನ್ ಬೀಯಿಂಗ್ಸ್ಗೆ ನಮ್ಮ ರಾಜ್ಯದಲ್ಲಿ ಅಷ್ಟು ಮಾಡಬೇಕು. ನಮ್ಮ ಯೂನಿವರ್ಸಿಟಿದು ಅದೇ ಒಂದು ಪ್ರಿನ್ಸಿಪಲ್. ಎಸ್ ಮೇಡಮ್, ಅಂದರೆ ನೀವು ಈ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಎಷ್ಟು ವರ್ಷದಿಂದ HOD ಕೆಲಸ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮೇಡಮ್? ನಾನು ಮಣಿಪಾಲ್ನಲ್ಲಿ ಕಲಿತು ಮೆಡಿಕಲ್ ಮೈಕ್ರೋಬಯಾಲಜಿ ಮಾಡಿ, ಪ್ಯಾರಾಮೆಡಿಕಲ್ ಮೈಕ್ರೋಬಯಾಲಜಿ ಮಾಡಿ MSc PhD ಮಾಡಿದ ಮೇಲೆ ಫಿಶರೀಸ್ ಕಾಲೇಜ್ಗೆ ಸೇರಿದೆ. ಆಗ ಫಿಶರಿ ಮೈಕ್ರೋಬಯಾಲಜಿ ಅಂತ ಇರಲಿಲ್ಲ ಇಲ್ಲಿಯೂ. ಅದರಿಂದ ಸೇರಿದ ಮೇಲೆ ಅವರನ್ನೆಲ್ಲ ತಯಾರು ಮಾಡುವ ಕೆಲಸ ನಮಗೆ ಬಂತು. ಸೊ ಮೊದಲು ಜಿಪ್ಮರ್ನಲ್ಲಿ ಒಂದು 4 ವರ್ಷ ಅಲ್ಲೆಲ್ಲ ಕೆಲಸ ಮಾಡಿ ಪಾಂಡಿಚೇರಿನಲ್ಲಿ, ಮತ್ತೆ ಬಂದು ಇಲ್ಲಿ ಸೇರಿದ್ದೆ 1982ನಲ್ಲಿ. ಸೊ ಆಗದಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿ 2000ರಲ್ಲಿ ನಾನು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದೆ. ಅದರ ಮೊದಲು ನನ್ನ ಹಸ್ಬೆಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು. ಆದರೆ ಅವರು ವಿಶ್ವ ಆಹಾರ ಸಂಸ್ಥೆಗೆ ಹೋದ ಮೇಲೆ ನ್ಯಾಷನಲ್ ಪ್ರೊಫೆಸರ್ ಆಗಿದ್ದರು. ಮತ್ತು 2006ಕ್ಕೆ ಅವರು ವಿಶ್ವ ಆಹಾರ ಸಂಸ್ಥೆಗೆ ಹೋದರು. ಹಾಗೆ ಆ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು. ಎಸ್ ಮೇಡಮ್, ಇಂಥ ಹೀಗೆ ನಾವು ನೀರಿನ ಟೆಸ್ಟಿಗೆ ಅಂತ ಕೊಡ್ತೇವೆ ಸ್ಯಾಂಪಲ್ಗಳು, ಇಂಥ ಟೆಸ್ಟ್ಗಳ ಬರ್ತಾ ಇರ್ತದೆ ನಿಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ಗೆ? ನಮ್ಮದು ಟೆಸ್ಟ್ನಲ್ಲೇ ಬರುವ ಒಂದು ಸಂಪಾದನೆ ನೀವು ಕೇಳಿದರೆ ಆಶ್ಚರ್ಯ ಆಗಬಹುದು. ನಾವು ಮಾಡೋದು ಸಬ್ಸಿಡೈಸ್ಡ್ ರೇಟ್ನಲ್ಲಿ, ಆದರೂ ನಮ್ಮಲ್ಲಿ ಎಲ್ಲ ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್, ಹೋಮ್ಸ್ ಎಲ್ಲ ಕಡೆಯಿಂದ ಬರ್ತದೆ. ಎಲ್ಲ ಥರದ್ದು ನೀರು ಟೆಸ್ಟ್, ಆಹಾರ ಟೆಸ್ಟ್, ಡಯಾಲಿಸಿಸ್ ನೀರಿನ ಟೆಸ್ಟ್, ಅದಕ್ಕೆ ಒಂದು ಲಿಮಿಟೇ ಇಲ್ಲ ಯಾವ ಟೆಸ್ಟ್ಗೆ ಬರ್ತಾರೆ. ಅಫ್ಕೋರ್ಸ್ ಸಿಗಡಿ, ಮೀನು ಅದೆಲ್ಲ ಬರುವಂಥದ್ದು ಬೇರೆ, ಅದು ತುಂಬಾ ಬರ್ತದೆ. ಅದನ್ನು ಬಿಟ್ಟು ಇದು ಸಹ ನಮ್ಮ ಲ್ಯಾಬ್ಗೆ ತುಂಬ ಬರ್ತದೆ. ನಾವು ಅಂಥ ಒಂದು ಇದು ಮಾಡಿಕೊಂಡಿದ್ದೇವೆ ಹೆಸರು. ಸೊ ನಮ್ಮ ರಿಪೋರ್ಟ್ಸ್ ನಿಮ್ಮ ಸರ್ಟಿಫಿಕೇಟ್ ಏನಿದೆ ಇದು ಅಥೆಂಟಿಕ್ ಸರ್ಟಿಫಿಕೇಟ್ ಅಂತ ನಾವು ತೆಗೆದುಕೊಳ್ಬಹುದು. ಎಸ್, ಬಹುಶಃ ನಾನು ಅವರ ವಿಚಾರ, ಅವರನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥ ವಿಚಾರ ಕೂಡ ಅದಕ್ಕೆ.
ಅಥೆಂಟಿಕ್ ಆಗಿರಬೇಕು. ನಾವು ಕೊಟ್ಟಿರುವಂಥ ರಿಪೋರ್ಟ್ ಅಥವಾ ನಾವು ನಿಮ್ಮ ಮುಂದೆ ತೋರಿಸ್ತಾ ಇರುವಂಥ ರಿಪೋರ್ಟ್ ಯಾವುದೇ ರೀತಿ ಅತಿರಂಜಕತೆ ಇರುವಂಥ ರಿಪೋರ್ಟ್ ಅಲ್ವಾ ಅಥವಾ ಉತ್ಪ್ರೇಕ್ಷೆ ಮಾಡಿ ತೋರಿಸ್ತಾ ಇರುವಂಥ ರಿಪೋರ್ಟ್ ಅಲ್ಲ ಅನ್ನೋದಕ್ಕೋಸ್ಕರ ಅವರ ಎಕ್ಸ್ಪೀರಿಯನ್ಸ್ ಏನು, ಅವರು ಎಷ್ಟು ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದ್ದು. ಇದರ ಜೊತೆಗೆ ನಮ್ಮ ಸ್ಪಂದನ ವಾಹಿನಿ ಈ ಕೆಲಸವನ್ನು ಯಾಕೆ ಮಾಡ್ತು, ಯಾಕಾಗಿ ನಾವು ಈ ನೀರಿನ ವಿಚಾರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ನೀರಿನ ಪರಿಶುದ್ಧತೆಯ ಬಗ್ಗೆ ಕಾರ್ಯಾಚರಣೆ ಇಳಿಯೋದಕ್ಕೆ ಕಾರಣ ಏನು, ಈ ವಿಚಾರವನ್ನು ಕೂಡ ಮಾತಾಡಬೇಕು. ಆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಮಂಗಳೂರು ವಿಭಾಗದ ಸುದ್ದಿ ವಿಭಾಗದ ಮುಖ್ಯಸ್ಥರು ವಿನೋದ್ ಪುದು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಿನೋದ್ ಪುದು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಿಮ್ಮಲ್ಲಿ ಕೇಳಬೇಕು, ಯಾಕೆ ಮಾಡ್ತಾ ಇದ್ದೀರಿ, ಈ ಸ್ಪಂದನ ವಾಹಿನಿ ಯಾಕೆ ಮಾಡ್ತಾ ಇದೆ ಇದನ್ನು, ಈ ಒಂದು ನೀರಿನ ವಿಚಾರದಲ್ಲಿ ಈ ರೀತಿ ಪರಿಶುದ್ಧತೆ ಇದೆಯಾ, ಅದೊಂದು ಮಾಡೋದಕ್ಕೊಂದು ಕಾರಣ ಇರ್ತದೆ, ಯಾಕೆ ಮಾಡಿದ್ರಿ ಅಂತ? ನಾವು ನಗರದಲ್ಲಿ ತುಂಬ ಸಮಯಗಳಿಂದ ಕೇಳ್ತಾ ಇರುವಂಥದ್ದು, ಈ ಕೆಲವು ರೋಗ ರುಜಿನಗಳು ಬರ್ತಾ ಇದೆ. ಪ್ರತಿ ವರ್ಷ ಒಂದಲ್ಲ ಒಂದು ಕಾಯಿಲೆ ಇಲ್ಲಿ ಜನರಿಗೆ ಕಾಡ್ತಾನೆ ಇದೆ. ನೀರಿನಿಂದ ಇಂಥದೇ ಕಾಯಿಲೆ ಬರ್ತದೆ ಎನ್ನುವಂಥ ಜನರಿಗೆ ತುಂಬ ಅನುಮಾನ ಉಂಟು. ಈ ಬಗ್ಗೆ ಹಲವು ಬಾರಿ ನಮ್ಮ ಸ್ಪಂದನ ವಾಹಿನಿಗೆ ನಮ್ಮ ಮಂಗಳೂರು ಜನತೆ ದೂರಿಕೊಂಡಿದ್ದರು, ಒಂದು ಮನವಿಯನ್ನು ಮಾಡಿದರು. ಇಂಥ ಕಾಯಿಲೆಗಳು ಬರ್ತಾ ಉಂಟು, ಈ ಮಂಗಳೂರಿನಲ್ಲಿ ನೀರಿಗೆ ಸಂಬಂಧಪಟ್ಟು ಕಾಯಿಲೆಗಳು ಬರ್ತಾ ಉಂಟು, ಈ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರುವಂಥ ಒಂದು ಬಗ್ಗೆ ಆ ರೀತಿಯ ಒಂದು ಪ್ರೀತಿಪೂರ್ವಕ ಎಚ್ಚರಿಕೆಯನ್ನು ನೀಡ್ತಿದ್ರು. ಇಂಥ ಸಂದರ್ಭದಲ್ಲಿ ಇದು ಯಾಕೆ, ಅದು ನೀರಿನಿಂದಲೇ ಇಂಥ ಸಮಸ್ಯೆ ಉಂಟಾಗ್ತದಾ ಎನ್ನುವ ಬಗ್ಗೆ ನಮ್ಮ ಒಂದು ನಮ್ಮಲ್ಲೂ ಒಂದು ಪ್ರಶ್ನೆ ಮೂಡಿತ್ತು. ನಾವು ಕೂಡ ಹಲವು ನಿದರ್ಶನ ನೋಡಿದ್ದೇವೆ. ಹಲವು ಆಸ್ಪತ್ರೆಗಳಲ್ಲಿ ಒಂದು ಈ ನೀರಿಗೆ ಸಂಬಂಧಪಟ್ಟೇ ಚಿಕಿತ್ಸೆ ಪಡೆಯುವವರಿದ್ದಾರೆ, ನೀರಿಗೆ ಸಂಬಂಧಪಟ್ಟು ಕಾಯಿಲೆ ಪಡೆದುಕೊಂಡು ಚಿಕಿತ್ಸೆ ಪಡೆಯುವವರಿದ್ದಾರೆ. ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಎಲ್ಲ ಕಾಯಿಲೆಗಳಲ್ಲಿ ಕೂಡ ಒಂದು ನೀರಿಗೆ ಸಂಬಂಧಪಟ್ಟ ಒಂದು ಅಂಶಗಳು ಅವರಿಗೆ ಮಾರಕವಾಗಿ ಪರಿಣಮಿಸಿರುವಂಥದ್ದು ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸ್ಪಂದನ ವಾಹಿನಿ ಇಂಥ ಒಂದು ಯಾಕಾಗಿ ಈ ನೀರಿನಿಂದಲೇ ಇಂಥ ಸಮಸ್ಯೆ ಬರ್ತದೆ, ಹೌದಾ, ಅದು ನಿಜವಾ ಎನ್ನುವ ಒಂದು ತನಿಖಾ ವರದಿ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ನಾವು ಈ ಒಂದು ಕಾರ್ಯಾಚರಣೆಗೆ ಇಳಿದೆವು. ಮುಖ್ಯವಾಗಿ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆ ಅಂದರೆ ಇಲ್ಲಿ ಬೇರೆ ಬೇರೆ ವಿಭಾಗದ ನೀರುಗಳನ್ನು ಜನರು ಸೇವಿಸ್ತಾರೆ. ಒಂದು ಮಹಾನಗರ ಪಾಲಿಕೆ ಪೂರೈಸುತ್ತಿರುವಂತಹ ನಲ್ಲಿ ನೀರು, 2 ಬೋರ್ವೆಲ್ ನೀರು ಕೂಡ ಇಲ್ಲಿನ ಜನರು ಉಪಯೋಗಿಸ್ತಿದ್ದಾರೆ. ಅದರ ಜೊತೆಗೆ ಬಾವಿ ನೀರುಗಳನ್ನು ಉಪಯೋಗಿಸ್ತಿದ್ದಾರೆ. ಈ 3 ವಿಭಾಗದಲ್ಲಿ ಕೂಡ ಯಾವ ನೀರಿನಲ್ಲಿ ನಿಜಕ್ಕೂ ಪರಿಶುದ್ಧತೆ ಇದೆ, ನೀರು ಶುದ್ಧವಾಗಿದೆಯಾ, ಕುಡಿಯಲಿಕ್ಕೆ ಯೋಗ್ಯವಾಗಿದೆ ಎನ್ನುವ ಬಗ್ಗೆ ನಮ್ಮ ಒಂದು ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆ ಇಟ್ಕೊಂಡು ನಾವು ಕಾರ್ಯಾಚರಣೆ ಮಾಡಿದೆವು. ಅದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಏನು ನೀರು ಸರಬರಾಜು ಆಗ್ತದ, ಆ ನೀರು ಸರಬರಾಜು ಆಗುವಂತಹದ್ದು ಅದು ಶುದ್ಧ ಉಂಟ ಎನ್ನುವಂಥದ್ದು ನಮ್ಮ ದೊಡ್ಡ ಕುತೂಹಲ ಆಗಿತ್ತು. ಆ ಕಾರಣಕ್ಕೋಸ್ಕರ ನಾವು ಏನು ಪ್ಲ್ಯಾಂಟ್ ಇದೆ, ಶುದ್ಧೀಕರಣ ಘಟಕ ಇದೆ, ಅಲ್ಲಿಂದ ನೀರಿನ ಸ್ಯಾಂಪಲನ್ನು ಪಡೆದುಕೊಂಡಿದ್ದೆವು. ಮತ್ತೊಂದು ಏನು ಅಲ್ಲಿಂದ ಸಪ್ಲೈ ಆಗುವಂಥ ಮಂಗಳೂರು ನಗರಕ್ಕೆಲ್ಲ ಸಪ್ಲೈ ಮಾಡುವಂಥ ಬೇರೆ ಬೇರೆ ಇದಿಲ್ಲಿದೆ. ಅದರಲ್ಲಿ ಕದ್ರಿ ಭಾಗದ ನಲ್ಲಿ ನೀರನ್ನು ಸಂಗ್ರಹಿಸಿದೆವು. ಈ 2 ನೀರನ್ನು ಸಂಗ್ರಹಿಸಿದ ಅಲ್ಲಿ ಈ ಒಂದು ಕಾರಣಕ್ಕೋಸ್ಕರ, ಯಾಕಂದರೆ ಒಂದು ಕಡೆ ಈ ಮಂಗಳೂರು ಮಹಾನಗರ ಪಾಲಿಕೆ ನೀರು ಒದಗಿಸ್ತದ, ಆ ನೀರು ಒಂದೇ ಕಡೆ ಸಂಗ್ರಹಿಸಿದಲ್ಲ, 2 ಕಡೆ ನಾವು ಸಂಗ್ರಹಿಸಿದೆವು. ಅದರ ವ್ಯತ್ಯಾಸವನ್ನು ಏನಂತ ತಿಳಿಬೇಕೆನ್ನುವ ಕಾರಣಕ್ಕೋಸ್ಕರ ಅದೇ ರೀತಿಯಲ್ಲಿ ಬೋರ್ವೆಲ್ ನೀರನ್ನು ಸಂಗ್ರಹಿಸಿದೆವು. ಅದೇ ರೀತಿಯಲ್ಲಿ ನಾವು ಬಾವಿ ನೀರನ್ನು ಸಂಗ್ರಹಿಸಿದೆವು. ಅತಿ ಹೆಚ್ಚು ಬಾವಿ ಇರುವಂಥ ಒಂದು ಪ್ರದೇಶ ಮಂಗಳೂರಿನ ಕಾಸ್ಟ್ರೀಟ್ ಡೊಂಗರಗಿರಿ ಭಾಗ, ಆ ಭಾಗದಲ್ಲೂ ಸ್ಯಾಂಪಲ್ ಪಡೆದುಕೊಂಡೆವು. ಒಟ್ಟು ಈ ಬಾವಿ ನೀರು, ನಲ್ಲಿ ನೀರು ಮತ್ತು ಬೋರ್ವೆಲ್ ಈ 3 ನೀರನ್ನು ಸಂಗ್ರಹಿಸುವ ಮೂಲಕ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ, ಆ ನೀರಿನಿಂದ ನಿಜಕ್ಕೂ ಏನು ಪ್ರಾಬ್ಲಮ್ ಉಂಟಾಗ್ತದ, ಜನರು ಈ ಎಲ್ಲ ಅನಾರೋಗ್ಯ ಸಮಸ್ಯೆ ಅವರಿಗೆ ಕಾಡಲಿಕ್ಕೆ ಇದೇ ಕಾರಣ ಎನ್ನುವ ಕಾರಣಕ್ಕೋಸ್ಕರ ಇದನ್ನು ಪರಿಶೀಲಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ಒಂದು ತನಿಖಾ ವರದಿಗೆ ನಾವು, ಅಂದ್ರೆ ಡೌಟ್ ಇತ್ತು ನಿಮಗೆ ಅಥವಾ ಜನಗಳಿಂದ ಕಂಪ್ಲೇಂಟ್ ಬರ್ತಾ ಇತ್ತು, ನೀರಿನಿಂದಲೇ ಸಮಸ್ಯೆ ಬರ್ತಾ ಇದೆ ಅಥವಾ ನೀರಿನಿಂದಾಗಿ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಸಿಗುವಂತ ನೀರು ಶುದ್ಧ ಇಲ್ಲ ಅನ್ನುವಂಥದ್ದು ಜನರಿಗೂ ಡೌಟ್ ಇತ್ತು. ಹಾಗಾಗಿ ಹೌದು, ಆ ರೀತಿಯ ಜನರಿಗಿದ್ದ ಸಂಶಯ ಜನರು ಆಡ್ಕೊಳ್ತಿದ್ರು. ಯಾಕಂದರೆ ಮಂಗಳೂರು ನಗರದಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ, ನೀರು 24 hours ನೀರು ಬರ್ತದೆ. ಸ್ವಲ್ಪ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆಗ್ಬೋದು, ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ, ಸಮಸ್ಯೆ ಆಗ್ಬೋದು. ಆದರೆ ಆ ಕುಡಿಯುವ ನೀರು ಎಷ್ಟು ಶುದ್ಧ ಎನ್ನುವ ಬಗ್ಗೆ ಜನರಿಗೆ ಅನುಮಾನ ಇತ್ತು. ಯಾಕೆಂದರೆ ಅವರು ಕಾಯಿಲೆ ಬೀಳ್ತಿದ್ರು, ಜನರು ಅದರಿಂದ ಸಮಸ್ಯೆ ಅನುಭವಿಸ್ತಿದ್ರು. ಹಲವೆಡೆ ವಿಚಾರವಂತರು ಈ ಬಗ್ಗೆ ಪ್ರಶ್ನಿಸ್ತಿದ್ರು. ಆದರೆ ಅವರಿಗೆ ಇದನ್ನು ಅಧಿಕಾರಿಗಳೆದುರು ಪ್ರಶ್ನಿಸುವ ಯಾವುದೇ ಪ್ರೂಫ್ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಸ್ಪಂದನ ಟಿವಿ ಒಂದು ಸಾಕ್ಷಿ ಸಮೇತ ಏನು ಪ್ರಯೋಗಾಲಯದಲ್ಲಿ ಅದನ್ನು ನೀರನ್ನು ಪರೀಕ್ಷಿಸಿ
ಈ ಒಂದು ಕಾರ್ಯಾಚರಣೆ ಮಾಡಬೇಕೆನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ತನಿಖಾ ವರದಿಯನ್ನು ಮಾಡಿದೆ. ಎಸ್ ಮೇಡಮ್, ಈ ವಿಚಾರದಲ್ಲಿ ಈಗಾಗಲೇ ಟೆಸ್ಟಿಗೆ ಕೊಟ್ಟಿರುವಂಥ ನೀರಿನ ವಿಚಾರವನ್ನು ಹೊರತುಪಡಿಸಿದರೆ ಬಹುಶಃ ಇಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ರೋಗಗಳು ಅಥವಾ ಸಾಂಕ್ರಾಮಿಕ ರೋಗಗಳು ಬರ್ತಾನೆ ಇರ್ತವೆ. ಒಂದು ವರ್ಷ ಚಿಕನ್ ಗುನ್ಯಾ ಅಂತ ಬರುವಂಥದ್ದು, ಮತ್ತೊಂದು ವರ್ಷ ಡೆಂಗ್ಯೂ ಅಂತ ಬರುವಂಥದ್ದು. ಇದಕ್ಕೆಲ್ಲ ನೀರಿಗೂ ಮತ್ತು ಇದಕ್ಕೆ ಲಿಂಕ್ ಇದೆಯಾ? ಕುಡಿಯೋ ನೀರಿಗೂ ಮತ್ತು ಇದಕ್ಕೆ ಏನಾದರೂ ಲಿಂಕ್ ಇದೆಯಾ? ಏನು ಕತೆ? ಮೊಟ್ಟ ಮೊದಲಾಗಿ ನಾನು ಏನು ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ, ನೀರು ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಐಟಮ್. ನೀರು ಮಾತ್ರ ಸಿಕ್ಕಿದರೆ ನಮಗೆ ಸಾಲದು, ಸ್ವಚ್ಛ ನೀರು ಸಿಕ್ಕಬೇಕು. ಆಹಾರ ಸಹ ಹಾಗೆ. ಅದಕ್ಕೆ ನಮ್ಮ ಗವರ್ಮೆಂಟ್ನಲ್ಲಿ ಈಗ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಸಹ ಮಾಡಿದ್ದಾರೆ. ಈಗ ಶುದ್ಧವಾಗಿ ಯಾಕೆ ಇರಬೇಕು ಹೇಳಿದ್ರಿ, ಎಲ್ಲದಕ್ಕಿಂತ ಹೆಚ್ಚು ಕಾಯಿಲೆಗಳು ಅದು ಸಹ ಮಕ್ಕಳಲ್ಲಿ ದೊಡ್ಡವರಲ್ಲಿ ಸಹ ನೀರಿಂದ ಬರೋದು. 50% ಕಾಯಿಲೆಗಳು ಈ ನೀರಿಂದವೇ ಬರುತ್ತೆ. ಹಾಗೆ ಇರುವಾಗ ನೀರು ಹೇಗೆ ಕೊಳಕಾಗೋದು ಅದು ಮುಖ್ಯ ನಮಗೆ ಗೊತ್ತಾಗಲಿಕ್ಕೆ. ಯಾಕೆಂದರೆ ಅದನ್ನು ಪರಿಶುದ್ಧತೆ ಮಾಡೋದು ನೆಕ್ಸ್ಟ್ ಸ್ಟೆಪ್. ಆದರೆ ಅದನ್ನು ನಾವು ಗಲೀಜಾಗದೆ ನೋಡ್ಕೊಳ್ಬಹುದಾ ಅದು ಸಹ ಮುಖ್ಯ. ಸೊ ಈಗ ನೀವು ಮಾತಾಡಿದ ಕಾಯಿಲೆಗಳು ಚಿಕನ್ ಗುನ್ಯಾ, ಡೆಂಗಿ ಅದೆಲ್ಲ ಈಗ ಮಸ್ಕಿಟೋ ಅದರಿಂದ ಸ್ಪ್ರೆಡ್ ಆಗುತ್ತೆ ಅಲ್ವಾ? ಅದೆಲ್ಲ ಹೆಚ್ಚು ಶುದ್ಧ ನೀರಿನಲ್ಲೇ ಬೆಳೀತದೆ ಆ್ಯಕ್ಚುಲಿ. ಸೊ ಈ ನೀರು ಬಗ್ಗೆ ನಾವು ಮಾತಾಡುವಾಗ ಕೊಳೆ ನೀರು ಹೇಳಿದರೆ, ಕೊಳೆ ಕಣ್ಣಿಗೆ ಕೆಲವೊಮ್ಮೆ ಕಾಣೋದಿಲ್ಲ, ಅಂಥದ್ದು ಕೀಟಾಣುಗಳಿಂದ ಬರುವಂಥದ್ದು. ಅದು ಬ್ಯಾಕ್ಟೀರಿಯಾ ಥರ ಇರ್ಬೋದು, ವೈರಸ್ಗಳು ಇರ್ಬೋದು, ಪ್ಯಾರಸೈಟ್ ಹೇಳ್ತೇವೆ, ಅಮೀಬಿಯಾಸಿಸ್ ಅಂಥದ್ದೆಲ್ಲ, ಕ್ರಿಪ್ಟೋಸ್ಪೊರಿಡಿಯಾಸಿಸ್, ಅಥವಾ ಅದು ಇದರಿಂದ ಇರ್ಬೋದು ಎಂಥ ಬೇರೆ ಬೇರೆ ಥರದ್ದು ಕಾಯಿಲೆಗಳು ಇದೆ. ಸೊ ಒಂದು ಸಾಮಾನ್ಯ ಜನರಿಗೆ ಟೈಫಾಯ್ಡ್, ಕಾಲರಾ, ಜಾಂಡಿಸ್ ಇದೆಲ್ಲ ಕೇಳಿ ಗೊತ್ತಿದೆ, ಪೋಲಿಯೋ. ಆದರೆ ಇದೆಲ್ಲ ಬರೋದು ನೀರಿಂದಂತೆ ಕೆಲವರಿಗೆ ಗೊತ್ತಿಲ್ಲ. ಮತ್ತು ಕೆಲವೊಮ್ಮೆ ಅದು ಎಷ್ಟು ಸಮಯ ಆಗ್ತದೆ ಒಂದು ಕಾಯಿಲೆ ಬರಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಈಗ ಇವತ್ತು ಕೊಳಕು ನೀರು ಕುಡಿದರೆ 3 ತಿಂಗಳ ನಂತರ ಕಾಯಿಲೆ ಬರುವಂಥದ್ದು ಜಾಂಡಿಸ್. ಆದರೆ ಅವರು ನಿನ್ನೆ ಏನು ತಿಂದದ್ದು, ನಿನ್ನೆ ಏನು ಕುಡಿದದ್ದು ಯೋಚನೆ ಮಾಡ್ತಾರೆ. ಮತ್ತು ನಮ್ಮ ಧಾರ್ಮಿಕ ಒಂಥರ ಹ್ಯಾಬಿಟ್ಸ್ಗಳು ಹೇಗೆ ಹೇಳಿದರೆ, ನಾವು ಹೋಗಿ ಆ ಶುದ್ಧವಾಗಿ ಇದ್ದ ನೀರನ್ನೇ ಗಲೀಜು ಎಷ್ಟೋ ಸರಿ ಮಾಡ್ತೇವೆ. ಸೊ ಇದು ದೇವಸ್ಥಾನ ಇರುವ ಜಾಗದಲ್ಲಿ ಅಥವಾ ನಾವು ಗಂಗಾಗೆ ಹೋದರೆ ಅದೇ ಬೆಸ್ಟ್ ಎಕ್ಸಾಂಪಲ್. ಇಡೀ ಲೋಕದಲ್ಲಿ ಆ ಎಕ್ಸಾಂಪಲ್ ಕೊಡ್ತಾರೆ. ಎಷ್ಟು ಮಟ್ಟಿಗೆ ಹೇಳಿದರೆ, ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಯಾರೋ ಒಬ್ಬರು ತುಂಬ ಫೇಮಸ್ ಸ್ಪೀಕರ್, ಅಮೆರಿಕಾಗೆ ನಾನು ಹೋದಾಗ 2 ವರ್ಷ ಮೊದಲು, ಒಂದು ಗಾರ್ಬೇಜ್ ಮೇಲೆ ನಿಂತ್ಕೊಂಡು ಅವರು ಹೇಳಿದರು, ಒಂದು ಫೋಟೋ ತೋರಿಸಿ ಅವರು ಹೇಳಿದರು, ಈ ದೇಶದಲ್ಲಿ ವೇಸ್ಟ್ ಡಿಸ್ಪೋಸಲ್ ಅಂದರೆ ಹೀಗೆ ಮಲದು ಡಿಸ್ಪೋಸಲ್ಗೆ ಏನೂ ಹೆಚ್ಚು ಪ್ರಯತ್ನ ಕೊಡಲಿಲ್ಲ. ಹೆಚ್ಚು ಜನರ ಹತ್ರ ಮೊಬೈಲ್ ಇದೆ. ಇಟ್ ಈಸ್ ದ ಕಂಟ್ರಿ ವಿತ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಮೊಬೈಲ್ಸ್ ಬಟ್ ದ ಕಂಟ್ರಿ ವಿತ್ ದ ಲೀಸ್ಟ್ ನಂಬರ್ ಆಫ್ ಟಾಯ್ಲೆಟ್ಸ್ ಅಂತ ಹೇಳಿದರು. ಅಂಥ ಒಂದು ಸಂದರ್ಭ ಇರುವಾಗ ನೀವು ಇಂಥ ಒಂದು ಕಾರ್ಯಕ್ರಮ ವಹಿಸ್ಕೊಂಡದಕ್ಕೆ ಭಾರಿ ಒಳ್ಳೆಯದು. ಈಗ ನಿಮ್ಮ ಪ್ರಶ್ನೆ ಬಗ್ಗೆ ಅಂದರೆ ನಾವು ಮಾತಾಡೋದು, ಎಸ್ ಮೇಡಮ್, ರಿಪೋರ್ಟ್ ಅನ್ನು ತೋರಿಸಿದ ನಂತರ ನಾವು ಆ ವಿಚಾರದ ಮಂಗಳೂರಿನ ನೀರು ಎಷ್ಟಿದೆ, ಹೇಗಿದೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ವಿನೋದ್ ಅವರೇ, ಬಹುಶಃ ಈ ಭಾಗಗಳು ಏನು ಇವತ್ತು ನಾವು ನೀರನ್ನು ಸಂಗ್ರಹಿಸಿರುವಂಥ ಭಾಗಗಳೇನಿದ್ದಾವೆ, ಕದ್ರಿ ಕೊಡಿಯಲ್ ಬೈಲು ವ್ಯಾಪ್ತಿಯಲ್ಲಿ ಇರುವಂಥದ್ದಾಗಿರ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಭಾಗಗಳಾಗಿರ್ಬೋದು, ಇವುಗಳಲ್ಲೆಲ್ಲ ಇಲ್ಲೇ ಯಾಕೆ ಆಯ್ಕೆ ಮಾಡಿದ್ರಿ, ಇಲ್ಲೇ ಯಾಕೆ ತೆಗೆದುಕೊಳ್ಳಿಕ್ಕೆ ಕಾರಣ ಏನು? ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ವಿಸ್ತಾರವಾಗಿದೆ, ಇಲ್ಲೇ ಯಾಕೆ ತಗೊಂಡ್ರಿ, ಏನು ಕತೆ? ಒಟ್ಟು ಮಂಗಳೂರು ಮಹಾನಗರ ಪಾಲಿಕೆಗೆ ಏನು ಬೇರೆ ಬೇರೆ ಕಡೆಯಿಂದ ನೀರು ಬರ್ತದೆ. ಒಂದು ಮಹಾನಗರ ಇದು ತುಂಬೆಯ ನೀರು ಬರ್ತದೆ, ಮತ್ತೊಂದು ಬಾವಿ ನೀರು, ಬೋರ್ವೆಲ್ ನೀರು. ಈ ಜನರಿಗೆ ನಿಜಕ್ಕೂ ಮಂಗಳೂರು ಮಹಾನಗರ ಪಾಲಿಕೆ ನೀರು ಒದಗಿಸಿದ ನೀರು ಶುದ್ಧ ಉಂಟಾ, ಬೋರ್ವೆಲ್ ನೀರು ಶುದ್ಧ ಉಂಟಾ, ಬಾವಿ ನೀರು ಶುದ್ಧ ಉಂಟಾ, ಈ 3 ಬಗೆಯ ಗೊತ್ತಾಗಬೇಕು ಎನ್ನುವಂಥದ್ದು ಒಂದು. ಆ ಕಾರಣಕ್ಕೋಸ್ಕರ 3 ಬಗೆಯ ಒಂದು ನೀರನ್ನು ಸಂಗ್ರಹಿಸಿದೆವು. ಎರಡನೇದಾಗಿ ಈ ಒಂದೇ ಭಾಗದಲ್ಲಿ ಇದನ್ನು ಸಂಗ್ರಹಿಸಿಲ್ಲ, ನಗರದ ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹಿಸಿದೆವು. ಮುಖ್ಯವಾಗಿ ಕದ್ರಿ ಕೊಡಿಯಲ್ ಬೈಲ್ ಕ್ಷೇತ್ರ, ಯಾಕಂದರೆ ಇದೊಂದು ಪ್ರತಿಷ್ಠಿತರ ಕ್ಷೇತ್ರ. ಇಲ್ಲಿ ಮಾಜಿ ಸಂಸದರಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಮಾಜಿ ಸಚಿವರಿದ್ದಾರೆ. ಅವರೆಲ್ಲ ವಾಸಿಸ್ತಿರುವಂಥ ಒಂದು ಕ್ಷೇತ್ರ ಕದ್ರಿ ಕೊಡಿಯಲ್ ಬೈಲ್ ಕ್ಷೇತ್ರ. ಈ ಒಂದು ವಾರ್ಡ್, ಆ ವಾರ್ಡ್ನಲ್ಲಿ ನೀರು ಹೇಗೆ ಸಿಗುತ್ತೆ? ಕನಿಷ್ಠ ಪಕ್ಷ ಅಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ನೀರು ಒದಗಿಸ್ತದೆ, ಅಲ್ಲಿ ಒದಗಿಸುವಾಗ ಅಲ್ಲಿಯಾದರೂ ಶುದ್ಧವಾಗಿ ಒದಗಿಸ್ತದ ಎನ್ನುವಂಥದ್ದು ಒಂದು ಸಂಶಯ. ಆ ಕಾರಣಕ್ಕೋಸ್ಕರ ಮಂಗಳೂರು ಮಹಾನಗರ ಪಾಲಿಕೆ ಏನು ತುಂಬೆ ನೀರನ್ನು ಒದಗಿಸ್ತದೆ, ಅದರಲ್ಲಿ ಕದ್ರಿ ಭಾಗದ ಒಂದು ನೀರನ್ನು ಆಯ್ಕೆ ಮಾಡಿದೆವು. ಅದೇ ಸಂದರ್ಭದಲ್ಲಿ ನಾವು
ತುಂಬೆಯಿಂದ ಏನು ನೀರು ಬರ್ತದೆ, ತುಂಬೆಯಿಂದ ಏನು ಮಂಗಳೂರಿಗೆ ನೀರು ಬರ್ತದೆ, ಅದು ಶುದ್ಧೀಕರಣ ಆಗುತ್ತಿರುವಂತಹ ಪ್ಲ್ಯಾಂಟ್ನಿಂದಲೂ ನೀರು ಸಂಗ್ರಹಿಸಿದೆವು. ಯಾಕೆಂದರೆ ಅಲ್ಲಿ ಇರುವ ನೀರು ಎಷ್ಟು ಶುದ್ಧ ಉಂಟು ನಮಗೆ ಎರಡು ವಿಚಾರ ಗೊತ್ತಾಗ್ತದೆ. ಒಂದು, ಅಲ್ಲಿ ಬರುವ ನೀರು ಎಷ್ಟು ಶುದ್ಧ ಉಂಟು ಎನ್ನುವಂಥದ್ದು. ಮತ್ತೊಂದು, ಅಲ್ಲಿಂದ ಮಂಗಳೂರು ಜನರಿಗೆ ನೀಡುವಂತಹ ನೀರು, ಅಲ್ಲಿಗೆ ಸಪ್ಲೈ ಆಗುವ ನೀರು ಎಷ್ಟು ಶುದ್ಧ ಉಂಟು ಅಂತ. ಆ ಕಾರಣಕ್ಕೋಸ್ಕರ ಮಂಗಳೂರು ಪ್ಲ್ಯಾಂಟಿಗೆ ಅಲ್ಲಿಂದಲೂ ನೀರು ಸಂಗ್ರಹಿಸಿದೆವು. ಕದ್ರಿಯಲ್ಲಿರುವ ನಲ್ಲಿ ನೀರನ್ನು ಸಂಗ್ರಹಿಸಿದೆವು. ಎರಡು ಕಾರಣಕ್ಕೋಸ್ಕರ. ಒಂದು, ಅವರು ಅಲ್ಲಿ ಪ್ರಭಾವಿಗಳಿದ್ದಾರೆ ಏನೋ. ಎರಡನೆಯದು, ನಾವು ಪಂಪ್ವೆಲ್ ಕಂಕನಾಡಿ ಮಧ್ಯೆ ಇರುವಂತಹ ಒಂದು ದಲಿತ ಸಮುದಾಯ ಜಾಸ್ತಿ ವಾಸ ಇರುವಂಥ ಒಂದು ಪ್ರದೇಶದಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಗ್ರೌಂಡ್ ರಿಯಾಲಿಟಿ ಗೊತ್ತು ಏನಿದೆ ಅಲ್ಲಿ ಬೋರ್ವೆಲ್ನ ಒಂದು ನೀರನ್ನು ಸಂಗ್ರಹಿಸಿದೆವು. ಅಲ್ಲಿನ ಜನರು ಏನು ನಜೀರ್ ಸಾಹೇಬ್ರ ಒಂದು ಏನು ಕನಸಿತ್ತು, ಆ ಮೂಲಕ ಏನು ಬೋರ್ವೆಲ್ ಅಲ್ಲಿ ನಿರ್ಮಾಣ ಆಗಿತ್ತು. ಎಲ್ಲ ಕಡೆ ಸರ್ಕಾರವೇ ಒಂದು ಬೋರ್ವೆಲ್ ನಿರ್ಮಾಣ ಮಾಡಿತ್ತು. ಅಂತ ಒಂದು ಅಲ್ಲಿರುವ ನೀರು ಎಷ್ಟು ಶುದ್ಧ ಉಂಟು ಎನ್ನುವ ಬಗ್ಗೆ ನಾವು ಅಲ್ಲಿ ಚೆಕ್ ಮಾಡಿದೆವು. ಅಲ್ಲಿಂದ ಕೂಡ ನೀರು ಸಂಗ್ರಹಿಸಿದೆವು. ಮೂರನೇದಾಗಿ ನಾವು ನಮ್ಮ ಡೊಂಗರಕೇರಿ ಕಾರ್ ಸ್ಟ್ರೀಟ್, ಒಂದು ಪವಿತ್ರ ಕ್ಷೇತ್ರಗಳೇ ಇರುವಂಥ ಒಂದು ಜಾಗ. ಅಲ್ಲಿ ಹಲವು ಬಾವಿಗಳಿದೆ. ಆ ಏರಿಯಾದ ನೋಡಿದರೆ ತುಂಬ ಬಾವಿಗಳಿದೆ. ಅಲ್ಲಿರುವ ನೀರು, ಬಾವಿ ನೀರು ಎಷ್ಟು ಶುದ್ಧವಾಗಿದೆ, ಅಲ್ಲಿಯ ದೇವಸ್ಥಾನದ ಪಕ್ಕದಲ್ಲಿ ಇರುವಂಥ ಒಂದು ಬಾವಿಗಳು ಎಷ್ಟು ಶುದ್ಧವಾಗಿದೆ, ಅಲ್ಲಿ ಆ ನೀರನ್ನು ಟೆಸ್ಟ್ ಮಾಡುವ ಮೂಲಕ ನಾವು ಬಾವಿ ನೀರು ಹೇಗಿದೆ ಎನ್ನುವಂಥ ಒಂದು ಪರೀಕ್ಷೆ ಮಾಡಿ. ನಾಲ್ಕನೇದು, ನಾವು ಹೈವೇ ಬದಿಯಲ್ಲಿ ಇರುವಂತಹ ಕ್ಯಾಂಟೀನ್ನಿಂದ ಕಲೆಕ್ಟ್ ಮಾಡಿರುವಂಥದ್ದು. ಈ ಕ್ಯಾಂಟೀನಿಂದ ಯಾಕೆ ಕಲೆಕ್ಟ್ ಮಾಡಿದ್ದೇವೆ ಅಂದರೆ, ನಮ್ಮ ಹೈವೇ ಸುತ್ತಲೂ ಮಂಗಳೂರಿನಲ್ಲಿರುವ ಎರಡು ಹೈವೇ ಎಲ್ಲ ಸಮಯದಲ್ಲಿ ಅಲ್ಲಲ್ಲಿ ಕ್ಯಾಂಟೀನ್ಗಳಿವೆ. ಸಂಜೆ ಆದರೆ ಕ್ಯಾಂಟೀನ್ಗಳು ಅಲ್ಲಿ ತಲೆ ಎತ್ತದೆ, ಡಬ್ಬ ತಲೆ ಎತ್ತದೆ. ಆಫೀಸಿಂದ ಹೋಗುವವರು ಸಂಜೆ ಹೊತ್ತು ಹೋಗುವಂಥದ್ದು. ಒಂದು ಆಫೀಸಿಂದ ಹೋಗುವವರು, ಒಂದು ಸಾಮಾನ್ಯ ಜನರು ಅಂದರೆ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾಗದವರು ಅಂತ ಕ್ಯಾಂಟೀನ್ಗೆ ಹೋಗಿ ತಿನ್ನುವಂಥದ್ದು ಒಂದು ಪರಿಪಾಠ ಇರ್ತದೆ. ಮೂರನೆಯದು, ದೂರಿಗೆ ಹೋಗುವವರು, ಗೋವಾಕ್ಕೆ ಹೋಗುವವರ, ಕೇರಳಕ್ಕೆ ಹೋಗುವವರ ದಾರಿ ಮಧ್ಯೆ ಒಂದು ರಿಫ್ರೆಶ್ಮೆಂಟ್ಗೆ ಅದೇ ಜಾಗದಲ್ಲಿ ಕೇಳ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಹೈವೇ ಬದಿಯಲ್ಲಿರುವ ಒಂದು ಕ್ಯಾಂಟೀನ್ನಿಂದ ನಾವು ನೀರು ಸಂಗ್ರಹಿಸಿದೆವು. ಈ ಎಲ್ಲ ಒಟ್ಟು 5 ಕಡೆಯಲ್ಲಿ ಈ ನೀರು ಸಂಗ್ರಹಿಸಿ, ನೀರಿನ ಸ್ಯಾಂಪಲನ್ನು ನಾವು ಸಂಗ್ರಹಿಸುವ ಮೂಲಕ ಮಂಗಳೂರಿನ ಜನರು ಯಾವ ರೀತಿಯಲ್ಲಿ ನೀರು ಕುಡಿತಾರೆ, ಅದು ಎಷ್ಟು ಶುದ್ಧ ಉಂಟು, ಅವರ ಆರೋಗ್ಯಕ್ಕೆ ಎಷ್ಟು ಪೂರಕವಾಗಿ ಉಂಟು ಎನ್ನುವ ಬಗ್ಗೆ ಒಂದು ಪರೀಕ್ಷೆ ಮಾಡಲಿಕ್ಕೆ. ಎಸ್, ಬಹುಶಃ 5 ಭಾಗದಲ್ಲಿ ಸ್ಪಂದನಾ ಟಿವಿ ನೀರಿನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು. ಅದನ್ನು ಪ್ರಯೋಗಾಲಯಕ್ಕೆ ಕೊಟ್ಟು ಅದರ ರಿಪೋರ್ಟ್ ಏನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ರಿಪೋರ್ಟ್ ಬಂದಿದೆ, ನಮ್ಮ ಭಾಗದಲ್ಲಿ ಸಿಗ್ತಾ ಇರುವಂಥ ನೀರು, ನಾವು ದಿನ ಸ್ನಾನ ಪಾನಕ್ಕೆ ಯೂಸ್ ಮಾಡ್ತಾ ಇರುವಂಥ ನೀರು ಎಷ್ಟು ಸೇಫು, ಇದನ್ನು ಕುಡಿದ್ರೆ ಏನು ಆಗ್ತದೆ ಮತ್ತು ಇದರಲ್ಲಿ ಇರುವಂಥ ಅಂಶಗಳು ಯಾವುದು, ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.